ಜಾರಂದಯ ದೇವಸ್ಥಾನದಲ್ಲಿ ಇದು ಕ್ರಿಶ್ಚಿಯನ್ ಧರ್ಮದವರಿಂದ ದೈವನರ್ತನ ಮಾಡಿಸಿದ್ದೇವೆ ಅಂತ ಒಬ್ಬರು ಆರೋಪವನ್ನು ಮಾಡಿದ್ದಾರೆ. ಈ ಆರೋಪದ ವಿಚಾರವಾಗಿ ಎಲ್ಲ ಮಾಧ್ಯಮದಲ್ಲಿ ಎಲ್ಲ ಸುದ್ದಿಗೋಷ್ಠಿಯಲ್ಲೆಲ್ಲ ಬಂದಾಗ ಇದು ಆ ದೈವನರ್ತನ ಮಾಡಿದಂಥ ಬಂಟಕ್ಕೆ ಕಟ್ಟಿದವನಿಗೆ ಅದು ಅವನನ್ನು ಕ್ರಿಶ್ಚಿಯನ್ ಸಮುದಾಯ ಅಂತ ಎಲ್ಲ ಬಿಂಬಿಸಿ ಅದರಿಂದ ಅವನಿಗೆ ತುಂಬ ಅವನ ಕೆಲಸಕ್ಕೆ ತೊಂದರೆಯಾಗಿದೆ. ಹಾಗೂ ಅಲ್ಲಿ ನೇಮೋತ್ಸವದ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಗಣೇಶ್ ಪಂಬದ ಚಿಪ್ಪಾರು ಇವರಿಗೆ ಕೂಡ ಅವರ ಕೇರಳ ಮತ್ತು ಆ ಗಡಿನಾಡಿನ ಭಾಗದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಈಚೆ ನಮ್ಮ ಮುಡಿಪು ಆ ವಲಯದಲ್ಲಿ ನೇಮೋತ್ಸವವನ್ನು ಕಟ್ಟಿಕೊಂಡು ಪರಂಪರೆಯ ಆ ಹಿಂದಿನಿಂದ ಬಂದಂಥ ಹಿರಿಯರು ಯಾವ ರೀತಿ ಮಾಡಿಕೊಂಡು ಬಂದಿದ್ದಾರೆ ಆ ಕಟ್ಟುಪಾಡಿನ ಪ್ರಕಾರ ಅವರು ಅವರವರ ಆ ಸ್ಥಾನಮಾನ ಮಾಗಣೆ ಸೀಮೆಗಳಲ್ಲೆಲ್ಲ ದೇವನರ್ತನ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವೇನೆಂದರೆ ಈ ಸುಶಾಂತ್ ಬಂಗೇರ ಎಂಬವರು ಪದವಿನಂಗಡಿ ಸೇಸಪ್ಪ ಸಾಲ್ಯಾನ್ ಪಂಬದ ಇವರ ಮಗನಾದ ಪಿಟ್ಟಿ ಗಣೇಶ್ ಪಂಬದ ಇಲ್ಲೆಲ್ಲ ಹೆಚ್ಚಿನ ಈ ಮಂಗಳೂರಿನ ಎಲ್ಲ ಕಡೆಗಳಲ್ಲಿ ಪ್ರಖ್ಯಾತ ದೈವನರ್ತಕರ ಜೊತೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಅವರು. ಈಗ ಅವರಿಲ್ಲ, ತೀರಿ ಹೋಗಿದ್ದಾರೆ. ಆದರೆ ಅವರ ಮಗನಾದ ಸುಶಾಂತ್ ಬಂಗೇರ ಇವರು 13 ವರ್ಷಗಳಿಂದ ದೈವಾರಾಧನೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವರ ಪ್ರಥಮವಾದ ಒಂದು ದೈವನರ್ತನ ಇದರ ಹಳೆಯಂಗಡಿ ಇಲ್ಲಿ ಅಶೋಕ್ ಬಂಗೇರ ಇವರ ಜೊತೆ ಅವರೊಂದು ನೇಮವನ್ನು ಕಟ್ಟಿದ್ರು. ಆ ಸಂದರ್ಭದಲ್ಲಿ ಅವರು ಕಟ್ಟಿದಂತಹ ಸಣ್ಣ ಪ್ರಾಯದಲ್ಲಿ ಕಟ್ಟಿದಂಥ ನೇಮೋತ್ಸವದ ವಿಡಿಯೋ ತುಣುಕುಗಳು ಎಲ್ಲ ಕಡೆಯಲ್ಲಿ ವೈರಲ್ ಆಗಿ ಅದೊಂದು ಪ್ರಖ್ಯಾತಿಯನ್ನು ಪಡೆದಿತ್ತು. ಚಿಕ್ಕ ಹುಡುಗ ನೇಮ ಕಟ್ಟಿದ್ದಾನೆ, ಒಳ್ಳೆ ಚಂದ ಆಗಿದೆ, ಅವನ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅನಂತರ ಅವನು ಹಲವಾರು ಬಾರ್ಕೋರಿನಿಂದ ಬಂದು ಮಂಗಳೂರಿನ ತನಕ ಎಲ್ಲ ದೈವನರ್ತಕರ ಜೊತೆ ಬಂಟ ದೈವಕ್ಕೆ, ಹೀಗೆ ಸಣ್ಣ ಪಿಲಿಚಾಮುಂಡಿ ದೈವಕ್ಕೆ ಇತರ ದೈವ ನರ್ತನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾನೆ. ಮತ್ತು ಇತ್ತೀಚೆಗೆ ಅಂದರೆ ನಾವು ನಮ್ಮ ಕಡೆ ನಮ್ಮ ಒಟ್ಟಿಗೆ ಈಗ ಚಾಕರಿ ಮಾಡುವಾಗ ಮೊನ್ನೆ ಬೋಲೂರು ಅಂದರೆ ಫೆಬ್ರವರಿ 1 ತಾರೀಕಿನಂದು ಬೋಲೂರು ಜಾರಂದಯ ದೇವಸ್ಥಾನದಲ್ಲಿ ಗಣೇಶ್ ಪಂಬದರವರ ಒಟ್ಟಿಗೆ ಸುಶಾಂತ್ ಬಂಗೇರವರು ನೇಮವನ್ನು ಕಟ್ಟಿದ ಬಗ್ಗೆ ಅವರು ಕ್ರಿಶ್ಚಿಯನ್ ಸಮುದಾಯ ಅಂತ ಏನು ಆರೋಪ ಮಾಡಿದ್ದಾರೆ ಅದರ ದಾಖಲೆ ಸಮೇತ ನಮ್ಮ ಹತ್ರ ಇದೆ. ಅವರ ಇದು ಜಾತಿ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಸುಶಾಂತ್ ಪಂಬದ SC ಹೀಗೆ ದಾಖಲೆ ಸಮೇತ ನಮ್ಮೊಟ್ಟಿಗೆ ಇದೆ. ಇದು ಅವರ ದಾಖಲೆ ಒರಿಜಿನಲ್. ಇದರಲ್ಲಿ ತಹಸೀಲ್ದಾರ್ ಅವರು ವರದಿ ಮಾಡಿದ್ದಾರೆ. ಅರ್ಜಿದಾರ ಇದು ಪಂಬದ ಸಮುದಾಯದವರಾಗಿದ್ದಾರೆ, ದೃಢೀಕರಿಸಿದ್ದಾರೆ ಅಂತ ಸೀಲ್ ಸಮೇತ ಇದೆ ಸರಕಾರದ್ದು. ಹಾಗಾಗಿ ಇವರು ಆರೋಪ ಮಾಡಿದವರಲ್ಲಿ ಯಾವುದೇ ತರಹದ ದಾಖಲೆಗಳಿಲ್ಲ. ಹೀಗೆ ಕ್ರಿಶ್ಚಿಯನ್ ಅಂತ ಹೇಳುವಾಗ ಅವರ ಎಲ್ಲ ಚರ್ಚ್ಗಳಲ್ಲಿ ಅವರ ಬಗ್ಗೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕು. ಯಾವುದೇ ದಾಖಲೆಗಳು ಇಲ್ಲದೆ ಅದರ ಬಗ್ಗೆ ಆರೋಪ ಮಾಡುವುದು ತಪ್ಪಲ್ವಾ? ಇವರು ಮೊದಲಲ್ಲ ಕಟ್ಟೋದು. ಈಗ ಇದೇ ಬೋಲೂರು ದೇವಸ್ಥಾನಕ್ಕೆ ಇದಕ್ಕಿಂತ ಮೊದಲು ಯಾರೆಲ್ಲ ಕಟ್ತಾ ಇದ್ರು ಅವರೊಟ್ಟಿಗೆ ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಆ ದೇವಸ್ಥಾನದಲ್ಲಿ ಚಾಕರಿ ಮಾಡಿಕೊಂಡು ಬಂದಿದ್ದಾರೆ. ಇವರು ಇತ್ತೀಚೆಗೆ ನಮ್ಮ ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ ಜಾರಂದಯ ಬಂಟ ದೈವಕ್ಕೆ ನೇಮ ಕಟ್ಟಿದ್ರು. ಅದು ಇನ್ಸ್ಟಾಗ್ರಾಮ್ ಇತರ ಮೀಡಿಯಾಗಳಲ್ಲಿ ಅವರ ನೇಮದ್ದು ವಿಡಿಯೋ ಎಲ್ಲ ತುಣುಕು ಬಂದಾಗ ಬಹಳ ಒಳ್ಳೆಯ ರೀತಿಯಲ್ಲಿ ನೇಮ ಮಾಡಿದ್ರು. ಆ ಕುರಿತು ನಾವು ಬೋಲೂರಿನಲ್ಲಿ ನಮ್ಮೊಟ್ಟಿಗೆ ಕಟ್ಟಿಸಿದ್ದೇವೆ. ಇದು ನಾವು ಕಟ್ಟಿಸುವುದು ನಮ್ಮೊಟ್ಟಿಗೆ ಮೊದಲ ಬಾರಿ. ಹಾಗಾಗಿ ಗಣೇಶ್ ಪಂಬದರವರು ಚಿಪ್ಪಾರು ಅಥವಾ ಈಚೆ ಕೇರಳ ಭಾಗದಲ್ಲಿ ನೇಮ ಕಟ್ಟುವಾಗ ಅವರಿಗೆ ಹೆಚ್ಚಿನ ಕಡೆಯಲ್ಲಿ ಮೊದಲಿನ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದು ನೇಮ ಕಟ್ಟುವ ಇದರಲ್ಲಿ ಅವರ ಬಗ್ಗೆ ಕೆಲವರಿಗೆ ಅಂದರೆ ಈಗ ಅವರು ಮೊನ್ನೆ ಹೇಳಿದರು ಉದ್ಯಾವರ ಕಾಂತ ಪಂಬದ ನಮ್ಮ ಮಾವ ಅವರ ಮಗ ಹೀಗೆ ಅವರ ಮಗ ನನ್ನ ಗಂಡ ಅಂದರೆ ಅವರ ಗಂಡ ಈಗ ನೇಮ ಕಟ್ಟೋದಿಲ್ಲ, ಅವರು ಉನ್ನತ ಹುದ್ದೆಯಲ್ಲಿದ್ದಾರೆ. ಆದರೆ ಆ ಉಳಿದ ಕಾಂತ ಪಂಬದನವರ ಈ ಯಾವ ಅಜಲ ವ್ಯವಸ್ಥೆಯಲ್ಲಿ ಇದೆ ಅಲ್ಲೆಲ್ಲ ಈಗ ಗಣೇಶ್ ಪಂಬದರು ನೇಮ ಕಟ್ತಾ ಇದ್ದಾರೆ. ಅದು ಅಲ್ಲಿನ ಆ ದೇವಸ್ಥಾನದಲ್ಲಿ ನೇಮ ಮಾಡಿಸುವವರು ಅವರೇ ಖುದ್ದು ನೇಮ ಕಟ್ಟಲಿಕ್ಕೆ ಹೇಳಿಕೆ ಕೊಟ್ಟು ಮಾಗಣೆಗಳು ಕೂಟ ಎಲ್ಲ ತೀರ್ಮಾನ ಮಾಡಿ ಇವರನ್ನು ನೇಮಿಸಿದ್ದು. ಯಾವುದೇ ಇದರಲ್ಲಿ ಇವರು ಹೋಗಿ ಕೇಳಿಕೊಂಡಾಗಲಿ ಎಂತ ಹೀಗೆ ಹೋಗಿ ನೇಮ ಕಟ್ಟಿದ್ದಲ್ಲ. ಈ ಅಜಲಿನವರು ಕರೆದು ನೇಮ ಮಾಡಿದ ಪ್ರಕಾರ
ಇಲ್ಲಿ ನೇಮ ಕಟ್ಟಿಕೊಂಡು ಹೋಗುವಾಗ ಇದರ ಬಗ್ಗೆ ಇವರಿಗೆ ಸ್ವಲ್ಪ ಮನಸ್ತಾಪಗಳು ಹೀಗೆ ಕಲಹಗಳು ಅವರಿಗೆ ಮನಸ್ಸಿಗೆ ಬಂದಿತ್ತು. ಹಾಗಾಗಿ ಯಾವ ವಿಷಯದಲ್ಲಿ ಇವರನ್ನು ತೇಜೋವಧೆ ಮಾಡಬೇಕು ಅಂತ ಕಾಯ್ತಾ ಇದ್ರು. ಹಾಗಾಗಿ ಈ ಬೋಲೂರಿನ ವಿಷಯದಲ್ಲಿ ಇದರ ದಾಖಲೆಗಳಿಲ್ಲದೆ ಆ ಸುಶಾಂತ್ ಬಂಗೇರ ಇವರ ಬಗ್ಗೆ ಕ್ರಿಶ್ಚಿಯನ್ ಅಂತ ಅಪವಾದ ಮಾಡಿ ಗಣೇಶ್ ಪಂಬದರನ್ನು ಮತ್ತು ಸುಶಾಂತ್ ಪಂಬದರನ್ನು ತೇಜೋವಧೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಅವರಲ್ಲಿ ಯಾವುದೇ ದಾಖಲೆಗಳಿಲ್ಲ, ಆದರೆ ನಮ್ಮಲ್ಲಿ ಎಲ್ಲ ಅವರ ಸರ್ಟಿಫಿಕೇಟ್ ಮತ್ತು ಇದು ಹೊಸತಾಗಿ ಇದು ಅಪ್ಡೇಟ್ ಆದಂತಹ ಎಲ್ಲ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ನಮೂನೆ ಡಿ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟು ಪ್ರಮಾಣ ಪತ್ರ, ಇದು ಒರಿಜಿನಲ್, ನಮ್ಮಲ್ಲಿ ಇದು ದಾಖಲೆ ಸಮೇತ ಉಂಟು ಇದು. ಹಾಗಾಗಿ ಈ ಆರೋಪ ಮಾಡಿದಂಥವರು ಇದರ ಬಗ್ಗೆ ನಮ್ಮ ಮೀಡಿಯಾದಲ್ಲಿ ಅವರು ಬಂದು ಈಗ ಆರೋಪ ಮಾಡಿದಾಗ ಮೀಡಿಯಾದಲ್ಲೇ ಬಂದು ಅವರು ಕ್ಷಮೆ ಕೇಳಬೇಕು. ಅದಲ್ಲದೆ ಇತ್ತೀಚೆಗೆ ಮೊನ್ನೆ ಅವರೊಂದು ಹೇಳಿಕೆ ಕೊಟ್ಟಿದ್ರು ನಮ್ಮ ಟಿವಿ ಇದರಲ್ಲಿ, ಹೇಗೆಂದರೆ ಇದು ನಿಮ್ಮ ಸಮುದಾಯ ಇದರ ಬಗ್ಗೆ ಏನು ಕೇಳಲಿಲ್ವ ಅಂತ. ಆಗ ಅವರೊಂದು ಮಾತು ಹೇಳಿದರು, ನಮ್ಮ ಸಮುದಾಯದವರು ಯಾರು ಇದರ ಬಗ್ಗೆ ಪ್ರಶ್ನೆ ಮಾಡಲ್ಲ, ಯಾಕೆಂದರೆ ಪಂಬದರೆಲ್ಲರೂ ಕಲ್ಲರೆ ಅಂತ. ಅದು ಅದರಲ್ಲಿ ಆ ವಿಡಿಯೋದಲ್ಲಿ ಕರೆಕ್ಟಾಗಿ ಉಂಟು ಕೊನೆಯ ಭಾಗದಲ್ಲಿ. ಹಾಗಾದರೆ ನಮ್ಮ ಹಿರಿಯರು ಆದರೂ ಬಲೆ ಇದು ಮುದ್ರೆಯನ್ನಿಟ್ಟು ಪರಂಪರಾಗತವಾಗಿ ಬಂದಂಥ ಎಲ್ಲ ನಿಯಮಗಳನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಂಥವರು ಮತ್ತೆ ಈಗ ಪ್ರಸ್ತುತವಾಗಿ ಎಲ್ಲ ಹೆಸರಾಂತ ಕಲಾವಿದರು ಅವರೆಲ್ಲ ಈ ನೇಮವನ್ನು ಕಟ್ಟುವಾಗ ಇದು ಪಂಬದರೆಲ್ಲರೂ ಈ ಸಮುದಾಯ ನಮ್ಮ ಪಂಬದ ಸಮುದಾಯಕ್ಕೆ ಕಲ್ಲರ ಪಟ್ಟ ಹೀಗೆ ಅವರು ಮಾಧ್ಯಮದ ಮುಖಾಂತರ ಹೇಳಿದಾಗ ಇದು ನಮ್ಮ ಪಂಬದ ಸಮುದಾಯಕ್ಕೆ ಬಂದಂಥ ಕಪ್ಪು ಚುಕ್ಕೆ. ಇದಕ್ಕಿಂತ ಮೊದಲು ಬೇರೆ ಕಡೆಯಲ್ಲೆಲ್ಲ ಸುಶಾಂತ್ ನೇಮ ಕಟ್ಟಿಕೊಂಡಿದ್ದ. ಆದರೆ ಅವರ ಈ ಯಾವ ಆರೋಪ ಮಾಡಿದ್ದಾರೆ ಅವರ ಗಂಡನೇ ಈ ಸುಶಾಂತ್ ಬಂಗೇರನ ಅಣ್ಣನನ್ನು ಕರೆದು ಒಂದು ಸೀಮಿತವಾದ ಒಳ್ಳೆ ಕಾರ್ಮಿಕ ಪ್ರದೇಶದಲ್ಲಿ ನೇಮ ಕಟ್ಟಿಸಿದ್ದಾರೆ. ಆವಾಗ ಪ್ರಶ್ನೆ ಗಂಡ ಕಟ್ಟಿಸಿದಾಗ ಇವರು ಪ್ರಶ್ನೆ ಮಾಡಲಿಕ್ಕೆ ಬರಲಿಲ್ಲ. ಆಮೇಲೆ ನಮಗೆ ಯಾಕೆಂದರೆ ಅವರ ಗಂಡ ಕೆಲವು ಸೀಮಿತ ಪ್ರದೇಶದಲ್ಲಿ ನೇಮ ಕಟ್ಟಿಕೊಂಡು ಬಂದಿದ್ದಾರೆ. ಅನಂತರ ಅದು ಕೆಲವೊಂದು ಅಜ್ಜಲ ಪದ್ಧತಿಯಲ್ಲಿ ಬಾಕಿ ವಿಚಾರದಲ್ಲಿ ಆ ನೇಮಗಳನ್ನು ಚಿಪ್ಪರು ಗಣೇಶ ಪಂಬದರು ನೇಮ ಕಟ್ಟಿಕೊಂಡು ಬಂದಿದ್ದಾರೆ. ಆ ವಿಚಾರದಲ್ಲಿ ಮನಸ್ತಾಪಗೊಂಡು ಈ ಆರೋಪವನ್ನು ಮಾಡಿದ್ದು. ಅನಂತರ ಸುಶಾಂತ್ ಬಂಗೇರನ ಅಣ್ಣ ಖುದ್ದಾಗಿ ಅವರಿಗೆ ಈ ಆರೋಪ ಮಾಡಿದವರಿಗೆ ಕಾಲ್ ಮಾಡಿ ಕೇಳಿದ್ದಾರೆ, ಯಾಕೆ ನನ್ನ ತಮ್ಮನ ಬಗ್ಗೆ ಹೀಗೆ ನೀವು ಮಾಧ್ಯಮದ ಮೂಲಕ ಆರೋಪ ಮಾಡಿದ್ದು. ಅವನ ಬಗ್ಗೆ ನನಗೆ ಯಾವುದೇ ಬೇಜಾರಿಲ್ಲ, ಅವನು ಇದಕ್ಕಿಂತ ಮುಂಚೆಯೂ ನೇಮ ಕಟ್ಟಿದ್ದಾನೆ, ಅದರ ಬಗ್ಗೆ ಎಲ್ಲ. ಆಗ ಇವನಿಗೆಲ್ಲ ನಿಮ್ಮ ಗಂಡನೇ ಕರೆದು ನೇಮ ಕಟ್ಟಿಸಿದ್ದಾನೆಲ್ಲ, ಆಗ ನಿಮಗೆ ಪ್ರಶ್ನೆ ಮಾಡಬಹುದಿತ್ತಲ್ಲ ನಿಮ್ಮ ಗಂಡನನ್ನೇ ಅಂತ. ಅದಕ್ಕೆ ಅವರು ಯಾವುದೇ ಉತ್ತರವಿಲ್ಲ. ನನಗೆ ಚಿಪ್ಪರು ಗಣೇಶ್ ಪಂಬದ ಮೇಲೆ ವೈಯಕ್ತಿಕವಾದ ನಮಗೆ ಒಂದು ಕೋಪ ಉಂಟಂತ, ಅದಕ್ಕಾಗಿ ನಾನು ಮಾಧ್ಯಮದ ಮುಖಾಂತರವಾಗಿ ಅವನನ್ನು ತೇಜೋವಧೆ ಮಾಡಲಿಕ್ಕೆ ನನಗೆ ಇದೇ ಸರಿಯಾದ ಮಾರ್ಗ ಅಂತ ನಾನು ಕೈಗೊಂಡದ್ದು. ಮತ್ತೊಂದು ವಿಚಾರ ಅವರು ಮೊನ್ನೆ ಒಂದು ಹೇಳಿದರು ಮಾಧ್ಯಮದ ಮೂಲಕವೇ, ಗಣೇಶ ಪಂಬದರವರ ಅಲಿಯನಲ್ಲಿ ನಾನು ಪ್ರಶ್ನೆ ಮಾಡಿದ್ದೇನೆ ಅಂತ. ಕಾಲ್ ಮಾಡಿದ್ರು ಸರಿ, ಕಾಲ್ ಮಾಡಿ ಅವರು ಬೇರೆ ವಿಷಯದ ಬಗ್ಗೆ ಮಾತನಾಡಿದ್ದು, ಆ ಗಣೇಶ್ ಪಂಬದರವರ ಬಗ್ಗೆ ಇದ್ದ ವೈಯಕ್ತಿಕ ಅವರೆಂತ ಇದು ಹೇಳಿದ್ದು ಅದರ ಬಗ್ಗೆ. ಆಗ ನಾನೇ ಕೇಳಿದ್ದು, ಯಾಕೆ ಈ ಥರ ನೀವು ಮೊನ್ನೆ ಆ ಬೋಲೂರಿನ ಕಮಿಟಿಯವರಿಗೆ ಒಂದು ಕಾಲ್ ಮಾಡಿ ಹೇಳಿದ್ದು. ಅದು ನಾನು ಏನು ಬೇಕಾದರೂ ಹೇಳ್ತೇನೆ, ನಿಮ್ಮನ್ನು ಮಂಗಳೂರಿಗೆ ಬಂದು ನೇಮ ಕಟ್ಟದ ಮಾಡ್ತೇನೆ ಅಂತ ಹೇಳಿದರು. ನಾನು ಯಾವುದೇ ಆಗ ನಾನು ಹೇಳಿದೆ, ಪರವಾಗಿಲ್ಲ, ಅದೇ ಬೋಲೂರಿನದೇ ಆ ದೈವಗಳು ನೋಡ್ತಾರೆ ಅಂತಲೇ ಹೇಳಿ ನಾನು ಕಾಲ್ ಕಟ್ ಮಾಡಿದ್ದೇನೆ. ಅವರು ನಾನು ಉಡಾಫೆ ಉತ್ತರ ಕೊಟ್ಟಿದ್ದೇನೆ, ನೀವು ಹೆಂಗಸು ಬಂದು ಮುಖಕ್ಕೆ ಅರದಲ ಹಾಕಿ ನೇಮ ಕಟ್ತೀರಾ ಅಂತ ನಾನು ಯಾವುದೇ ಸವಾಲನ್ನು ಅವರಿಗೆ ಹಾಕಲಿಲ್ಲ. ಅಂಥ ಸವಾಲು ಹಾಕಿದರೆ ಅವರು ನಾ ಮಾತನಾಡಿದ ಕಾಲ್ ರೆಕಾರ್ಡ್ ಉಂಟಲ್ಲ ಅದನ್ನು ತೋರಿಸ್ಬಹುದಿತ್ತಲ್ಲ, ಕೇಳಿಸ್ಬಹುದು. ಅವರಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಅವರು ಈ ಮಾಧ್ಯಮದ ಮುಖಾಂತರ ಬಂದು ನಮ್ಮ ಬಗ್ಗೆ ಒಂದು ತೇಜೋವಧೆ ಮಾಡುವುದು ಇದು ತಪ್ಪು. ಆದಲ್ಲಿ ಸಮಾಧಾನ ಇಲ್ಲ ಅಂತ ಯಾವುದೇ ಅಲ್ಲಿ ಗುತ್ತುಬರಿಕೆಯವರಾಗಲಿ, ಅಲ್ಲಿ ಸೇರಿದ ಕಮಿಟಿಯವರಾಗಲಿ, ಮಹಿಳಾ ಮಂಡಳಿಯವರಾಗಲಿ ನಮಗೆ ಯಾವುದೇ ಥರ ಕಾಲ್ ಮಾಡಿ ಯಾವುದೇ ಹೇಳಿಲ್ಲ. ನೇಮ ಮುಗಿದ ನಂತರ ಆ ಕೊಡಿ ಇಳಿಸುವಲ್ಲಿ
ಅವ್ರು ಹೇಳಿದ್ರು, ಇದು ಮೊದಲಿನ ಇದು ಸಾಂಪ್ರದಾಯಿಕವಾಗಿ ಕಟ್ಟುವ. ನೀವು ನೇಮವನ್ನು ಆ ಜಾರಂದಯ ಬಂಟ ದೈವದ ನೇಮವನ್ನು ಕೂಡ ನೋಡಿರ್ಬೋದು. ಮೊದಲಿನ ರೀತಿಯಲ್ಲಿ ಯಾವ ರೀತಿ ಪರಂಪರೆಯನ್ನು ನಾವು ಉಳಿಸಿಕೊಂಡು ಬಂದಿದ್ದೇವೋ ಅದೇ ರೀತಿ ನಾವು ಮಾಡಿಕೊಂಡು ಬಂದಿದ್ದೇವೆ. ಅವರು ಕೂಡ ನಮಗೆ ಸಹ ಈ ರೀತಿ ನೀವು ಒಳ್ಳೆಯ ರೀತಿ ಮಾಡಿದ್ದು ನಿಮ್ಮ ನೇಮಗಳು ಆ ದೈವಕ್ಕೆ ಹಾಗೂ ನಮಗೆ ನಾವು ಮಾಡಿಸಿದವರಿಗೆ ನಮಗೆ ತೃಪ್ತಿ ತಂದಿದೆ ಅಂತ ಅವರು ಹೇಳಿದ್ದಾರೆ. ನಮ್ಮ ಒತ್ತಾಯ ಯಾವುದೇ ಅವರನ್ನು ಒತ್ತಾಯ ಅಂತಲ್ಲ, ನಮ್ಮ ಸಮಾಜಕ್ಕೆ ಹಾಗೂ ಈಗ ಸುಶಾಂತ್ ಪಂಬದ ಮತ್ತು ಚಿಪ್ಪಾರು ಗಣೇಶ ಪಂಬದರವರಿಗೆ ಅವರ ಮೇಲೆ ಮಾಡಿದಂಥ ಆರೋಪಗಳು ತುಂಬ ಆರೋಪಗಳು ಮಾಡಿದ್ದಾರೆ. ಅಂದರೆ ಯಾವುದೇ ಆಧಾರಗಳಿಲ್ಲದೆ ಮಾಡಿದಂಥ ಆರೋಪಗಳು ಇವು. ಅಂದರೆ ಅವರಲ್ಲಿ ಇದಕ್ಕೆ ಯಾವುದೇ ರೀತಿ ದಾಖಲೆಗಳಾಗಲಿ ಅಥವಾ ಮಾತನಾಡಿದ್ದಕ್ಕೆ ಕಾಲ್ ರೆಕಾರ್ಡ್ ಆಗಲಿ ಅವರಲ್ಲಿ ಯಾವುದೂ ಇಲ್ಲ. ಹಾಗಾಗಿ ನಾವು ಹಿರಿಯರು ಮಾಡಿದಂಥ ಕಟ್ಟುಪಾಡಿನ ಪರಂಪರೆಯ ನೇಮ ಕಟ್ಟುವ ಈ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ಇದು 4 ಊರುಗಳಿಗೆ ನಾವು ಹೋಗಿ ಚಾಕರಿ ಮಾಡುವಲ್ಲಿಗೆ ಇನ್ನು ಮುಂದೆ ಮಾಧ್ಯಮಗಳಾಗಲಿ ಅಥವಾ ಅವರಿಗೆ ಬೇರೆ ಯಾವುದೇ ವೈಷಮ್ಯಗಳಿಲ್ಲ ಬಂದು ನಮ್ಮಲ್ಲಿ ನೇರವಾಗಿ ಅಥವಾ ನಮ್ಮ ಜಾತಿ ಸಮುದಾಯ ಪಂಬದರೆಯನೆ ದೈವಾಧಿಕರ ಸಂಘ ನಮ್ಮ ಸಂಘ ಉಂಟು, ಅದಕ್ಕೆ ಬಂದವರು ದೂರು ಕೊಡಬಹುದಿತ್ತಲ್ಲ. ಅದಕ್ಕೆ ಕೂಡ ಇವರು ತಿಳಿಸಲಿಲ್ಲ. ಯಾಕೆಂದರೆ ನಾವು ಪಂಬದ ಅಂತ ಅವರು ಹೇಳಿಕೊಂಡು ಬರ್ತಿದ್ದಾರೆ. ಪಂಬದ ಸಮುದಾಯದ ಯಾವುದೇ ಕಾರ್ಯಕ್ರಮಗಳಾಗಲಿ ಯಾವುದೇ ವಿಚಾರದಲ್ಲಿ ಅವರು ಬರುವುದಿಲ್ಲ. ಈ ಸುಶಾಂತ್ ಅವರ ತಾಯಿ ಆಗಲಿ ಅವರ ಫ್ಯಾಮಿಲಿ ಎಲ್ಲರೂ ಬಂದು ಪಂಬದರ ಈ ಕೂಡುಗಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿ ನಾವು ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಆರೋಪ ಮಾಡುವವರು ನಮ್ಮ ಪಂಬದರ ಸಮುದಾಯದವರಿಗೆ ಇವರ ಹೆಸರೇ ಗೊತ್ತಿಲ್ಲ, ಕೆಲವರಿಗೆ ಅವರ ಮುಖ ಪರಿಚಯವೇ ಇಲ್ಲ. ಹಾಗಾಗಿ ನಾವು ಅವರನ್ನು ನಾವು ಮಾಡಿಕೊಂಡು ಬರುವಂತಹ ನೇಮದ ಕಟ್ಟುಪಾಡಿಗೆ ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆಗಳು ಬರಬಾರ್ದು ಅಂತ ಇದಕ್ಕೆ ನಾವೊಂದು ಸ್ಪಷ್ಟೀಕರಣ ನೀಡಲಿಕ್ಕೆ ಅವರು ಕಾನೂನಿನ ಮೂಲಕ ಹೋಗಬೇಕಾದ್ರೆ ಅವರಿಗೆ ಆಧಾರಗಳು ಬೇಕು. ಆಧಾರಗಳು ನಮ್ಮ ಹತ್ರ. ಅವರು ಕಾನೂನಿನ ಮೂಲಕ ಹೋದರೆ ನಾವು ಸಹ ಅದಕ್ಕೆ ಬದ್ಧರಿದ್ದೇವೆ. ನಮ್ಮಲ್ಲಿ ಇವರ ಸುಶಾಂತ್ ಪಂಬದರವರು ಅದಕ್ಕೆ ಬೇಕಾದ ಈಗ ಅವರಿಗೆ ಆದಂಥ ಆರೋಪದ ಮೇಲೆ ಅದಕ್ಕೆ ತೀರ್ಮಾನಗಳು ಅವರು ತೆಗೊಳ್ತಾರೆ. ಅವರ ತಾಯಿ ಆಗಲಿ ಅವರು ಎಲ್ಲ ನಾವು ತೆಗೊಳ್ತೇವೆ. ಹಾಗೂ ನಮ್ಮ ಪಂಬದರ ಬಗ್ಗೆ ಅವರು ಬಂದು ದೂರು ಕೊಡ್ಬೋದಿತ್ತಲ್ಲ.